ಮಂಗಳೂರು ನಗರದ ಪ್ರತಿಷ್ಠಿತ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಮತ್ತು ಪ್ರಾಪರ್ಟಿ ಇನ್ಫ್ರಾಟೆಕ್ನಿಂದ ನಗರದ ಲಾಲ್ ಬಾಗ್ನ ಮಹಾತ್ಮ ಗಾಂಧಿ ರಸ್ತೆ ಮಾರ್ಗದಲ್ಲಿ ನಿರ್ಮಾಣವಾಗ್ತಾ ಇರುವ ಸಿಟಿ ಸ್ಕ್ವೇರ್ ವಾಣಿಜ್ಯ ಸಂಕೀರ್ಣಕ್ಕೆ ಶಿಲಾನ್ಯಾಸ ಮಾಡಲಾಯಿತು. ನಗರದ ಪ್ರತಿಷ್ಠಿತ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಮತ್ತು ಪ್ರಾಪರ್ಟಿ ಇನ್ಫ್ರಾಟೆಕ್ನಿಂದ ನಗರದ ಲಾಲ್ ಬಾಗ್ನ ಮಹಾತ್ಮ ಗಾಂಧಿ ರಸ್ತೆ ಮಾರ್ಗದಲ್ಲಿ ನಿರ್ಮಾಣವಾಗುತ್ತಿರುವ ಸಿಟಿ ಸ್ಕ್ವೇರ್ ವಾಣಿಜ್ಯ ಸಂಕೀರ್ಣಕ್ಕೆ ರೆವರೆಂಡ್ ಫಾದರ್ ರವಿ ಸಂತೋಷ್ ಕಾಮತ್, ಬಿಜೆ ಚರ್ಚ್ನ ಫಾದರ್ ವಿಲ್ಸನ್ ವೈಟಸ್ ಡಿಸೋಜಾ, ಮಂಜನಾಡಿ ಅಹಮದ್ ಮುಸ್ಲಿಯಾರ್ ಆಶೀರ್ವಚನ ನೀಡಿ ಶಿಲಾನ್ಯಾಸ ನೆರವೇರಿಸಿದ್ರು. ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅವರಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಒಂದು ಏನು ಹೇಳಿದರೆ, ನಾಳೆ ನನ್ನ ರಜೋತ್ಸವ ಮಹೋತ್ಸವ ಇದ್ದರೆ ಇವತ್ತು ರೋಹನ್ ಮಂತ್ರವರ ರಜೋತ್ಸವ ಮಹೋತ್ಸವ ಇಲ್ಲಿ ನಡೆಸ್ತಾ ಇದೆ. ಈ ರಿಯಲ್ ಎಸ್ಟೇಟ್ ಉದ್ಯಮ ಅನ್ನುವಂಥದ್ದು ಯಾವತ್ತೂ ಕೆಲವರಲ್ಲಿ ಮನಸ್ಸಿನಲ್ಲಿದೆ, ಭಾಳ ಸುಖ ಇದೆ, ದೊಡ್ಡ ಕಾರ್ ಇದೆ, ಕೈಯಲ್ಲಿ ಬಂಗಾರ ಇದೆ, ದೊಡ್ಡ ವಾಚ್ ಕಟ್ತಾರೆ ಅನ್ನುವಂಥ ಭಾವನೆ ಇದೆ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು, ನಾವು ತೋರಿಸ್ಕೊಳ್ಳೋದು. ಇವತ್ತು ನೋಟ್ ಅಮಾನ್ಯೀಕರಣದ ನಂತರ ನನಗೆ ಕಾಣ್ತದೆ ರೋಹನ್ ಮಂತಿರೋ ಮೊದಲನೇದಾಗಿ ನಮ್ಮ ನಗರದ ಮಧ್ಯಭಾಗದಲ್ಲಿ ಒಂದು ಸಿಟಿ ಸ್ಕ್ವೇರ್ ಅನ್ನುವಂಥ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ. ಇದು ಅತ್ಯಂತ ಪ್ರಮುಖವಾಗಿ ಆದಷ್ಟು ಬೇಗನೆ ಬೆಳೆದು ಬಂದು ರೋಹನ್ ಮಂತಿರೋ ಇನ್ನಷ್ಟು ಮುಂದೆ ಬರಲಿ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ನೋಟು ಅಮಾನ್ಯೀಕರಣದ ನಂತರ ನಗರದ ಹೃದಯ ಭಾಗದಲ್ಲಿ ಸಿಟಿ ಸ್ಕ್ವೇರ್ ವಾಣಿಜ್ಯ ಸಂಕೀರ್ಣ ಶಿಲಾನ್ಯಾಸಗೊಂಡಿದೆ. ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂತೆರೋ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರು ಮಾಡಿದವರು. ಅವರ ಎಲ್ಲಾ ಕಾರ್ಯಗಳಿಗೂ ತಮ್ಮ ಸಹಕಾರವಿದೆ. ರೋಹನ್ ಅವರಿಂದ ಇನ್ನಷ್ಟು ಕಟ್ಟಡಗಳು ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದರು. ಈ MG ರೋಡ್ ಏನಿದೆ ಇನ್ನಷ್ಟು ಸೌಂದರೀಕರಣ ಆಗಲಿ. ಸ್ಮಾರ್ಟ್ ಸಿಟಿ ಅಮೃತ ಯೋಜನೆ ಮುಖಾಂತರ ಮಂಗಳೂರು ಬೆಳೀತಾ ಇದೆ. ಅದಕ್ಕೆ ಈ ಕಟ್ಟಡ ಒಂದು ಕಿರೀಟ ಮುಖವಾಗಿ ಎದ್ದು ನಿಲ್ಲಿ ಅಂತ ಶುಭವನ್ನು ಹಾರೈಸಿದೆ. ವಾಣಿಜ್ಯ ಸಂಕೀರ್ಣದ ಮಾಹಿತಿ ಪತ್ರವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿದ್ದು ಇಲ್ಲಿ ನಿರ್ಮಾಣವಾಗುವ ಎಲ್ಲಾ ಕಟ್ಟಡಗಳು ಸ್ಮಾರ್ಟ್ ಆಗಿರಬೇಕು. ಅದಕ್ಕೆ ತಕ್ಕಂತೆ ರೋಹನ್ ಮೊಂತೆರೋ ಅವರ ಕಟ್ಟಡವು ಸ್ಮಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಗಳಿಸಲಿ ಎಂದು ಶುಭ ಹಾರೈಸಿದರು. The silver line on the horizon is the real estate industry
now on the takeoff stage for a recovery. And we keep reading in various news media that real estate has really slowed down. But that's the past. The future is for the next almost a decade now, for all the investors, real estate will give the maximum returns from all the investment avenues put together. ಕಾರ್ಪೊರೇಷನ್ನ ರೋಹನ್ ಮೊಹಿಂತರೋ ಮಾತನಾಡಿ, ತನ್ನ ಜೀವನದಲ್ಲಿ 31 ವರ್ಷಗಳ ಕಾಲ ವ್ಯಾಪಾರ ಮಾಡಿದ್ದಾನೆ. ಅದರಲ್ಲಿ 25 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಈ ನಡುವೆ ಹಲವು ಏಳು ಬೀಳುಗಳ ನಡುವೆ ಉದ್ಯಮದಲ್ಲಿ ಹೋರಾಟ ನಡೆಸಿದ್ದಾನೆ. ವಸತಿ ಸಮುಚ್ಚಯ, ಲೇಔಟ್ ಕಟ್ಟಡಗಳನ್ನು ನಿರ್ಮಿಸುವ ಮೂಲಕ ಸೇವೆಯ ರೀತಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದೇನೆ. ಗ್ರಾಹಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.